ಇತ್ತೀಚಿನ ದಿನಗಳಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ನಡುವಿನ ಸೌಹಾರ್ದ ಹಾಳುಗೆಡುವ ಹಲವು ವಿದ್ಯಮಾನಗಳು ಜಿಲ್ಲೆಯಲ್ಲಿ ನಡೆದಿವೆ. ಹಾಗಂತ ಜಿಲ್ಲೆಯಲ್ಲಿ ಅಂತಹ ವಾತಾವರಣ ಇಲ್ಲ ಅನ್ನೋದನ್ನ ಹಲವಾರು ಬಾರಿ ಜನರೇ ತೋರಿಸಿಕೊಟ್ಟಿದ್ದಾರೆ. ಇದೀಗ ಪುತ್ತೂರು ತಾಲೂಕಿನ ಆರ್ಲಪದವಿನಲ್ಲಿ ಇಂತಹ ಒಂದು ಅಪೂರ್ವ ಸುಂದರ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಪಾಡಾಜಿ ಗ್ರಾಮದ ಆರ್ಲಪದವಿನ ಗ್ರಾಮ ದೈವಗಳಾದ ಕಿನ್ನಿಮಾಡಿ, ಪೂಮಾಡಿ, ಪಿಲಿಭೂತ ದೈವಗಳಿಗೆ ನಡೆದ ಬ್ರಹ್ಮಕಲಶದಲ್ಲಿ ಈ ದೃಶ್ಯ ಕಂಡು ಬಂದಿದೆ. 19 ಮತ್ತು 20ರಂದು ನಡೆಯಲಿರುವ ಈ ಬ್ರಹ್ಮಕಲಶಕ್ಕೆ 19ರ ಭಾನುವಾರ ಗ್ರಾಮಸ್ಥರು ಹಸಿರು ಹೊರೆಕಾಣಿಕೆ ಸಲ್ಲಿಸಿದ್ದಾರೆ. ಈ ವೇಳೆ ಈ ಸಂಭ್ರಮದಲ್ಲಿ ಭಾಗಿಯಾದ ಗ್ರಾಮದ ಮುಸ್ಲಿಂ ಬಾಂಧವರು ಊರವರಿಗೆ ತಂಪು ಪಾನೀಯ ಮತ್ತು ಸಿಹಿ ಹಂಚಿಕೆ ಮಾಡಿದ್ದಾರೆ. ಈ ಉತ್ಸವವನ್ನ ಗ್ರಾಮದ ಉತ್ಸವವಾಗಿ ಆಚರಿಸುವ ಮೂಲಕ ನಾವೆಲ್ಲ ಒಂದು ಎಂಬ ಸಂದೇಶ ಸಾರಿದ್ದಾರೆ. ದೈವಸ್ಥಾನದ ಬ್ರಹ್ಮಕಲಶದ ಆಹ್ವಾನವನ್ನ ಸ್ಥಳೀಯ ಮಸೀದಿಯ ಮುಖ್ಯಸ್ಥರಿಗೆ ನೀಡಲಾಗಿದ್ದು, ಆಹ್ವಾನಕ್ಕೆ ಮನ್ನಣೆ ನೀಡಿರುವ ಮುಸ್ಲಿಂ ಬಾಂಧವರು ಹೊರೆಕಾಣಿಕೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಪುಟ್ಟ ಗ್ರಾಮವೊಂದರಲ್ಲಿ ನಡೆದಿರುವ ಈ ಸೌಹಾರ್ದತೆ ಇಡೀ ಜಿಲ್ಲೆಗೆ ಮಾತ್ರವಲ್ಲದೆ ರಾಜ್ಯಕ್ಕೂ ಮಾದರಿಯಾಗಿದೆ.